ಕಮಿಷನ್ ಪಡೆಯುವ ಸಚಿವ ಈಶ್ವರಪ್ಪನವರ ವಿರುದ್ಧ ಪ್ರಧಾನಮಂತ್ರಿಯವರಿಗೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಅವರು ಪತ್ರ ಬರೆದ ಬಳಿಕ ಈ ಬಿಜೆಪಿ ಸರ್ಕಾರ ಕಮಿಷನ್ ಸರ್ಕಾರ ಎನ್ನುವ ವಿಚಾರ ರಾಜ್ಯದ ಜನತೆಗೆ ಸ್ಪಷ್ಟವಾಗಿತ್ತು. ಪ್ರಧಾನಿಗೆ ಪತ್ರ ಬರೆದ್ರೂ ಕೂಡ ಅವರು ಮೌನವಾಗಿದ್ರು. ಆದರೆ ಇಂದು ಅದು ಗಂಭೀರ ಸ್ವರೂಪವನ್ನ ಪಡೆದುಕೊಂಡಿದ್ದು ಗುತ್ತಿಗೆದಾರ ಸಂತೋಷ್ ಪಾಟೀಲ್ನ ಸಾವಿನವರೆಗೂ ಬಂದು ನಿಂತಿದೆ ಎಂದು ಮಾಜಿ ಸಚಿವ ಬಿ ರಮಾನಾಥ್ ರೈ ಆರೋಪಿಸಿದ್ದಾರೆ. ಇಂದು ಸಂತೋಷ್ ಪಾಟೀಲ್ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಇದಕ್ಕೆ ಪುಷ್ಟೀಕರಣ ಕೊಡುವ ರೀತಿಯಲ್ಲಿ ಸಂತೋಷ್ ಹೆಂಡತಿ ಕೂಡ ಮಾಧ್ಯಮದ ಮುಂದೆ ಸಚಿವ ಈಶ್ವರಪ್ಪನವರ ವಿರುದ್ಧ ಆರೋಪಿಸಿದ್ದಾರೆ. ನನ್ನ ಚಿನ್ನವನ್ನ ಮಾರಾಟ ಮಾಡಿ ಸಾಲ ಮಾಡಿ ಗುತ್ತಿಗೆ ಕಾಮಗಾರಿಗಳನ್ನ ಮಾಡಿದ್ದಾರೆ. ಅವರು ಭಾರಿ ಆರ್ಥಿಕ ಅಡಚಣೆಯಲ್ಲಿದ್ರು ಎಂದು ಸಹೋದರ ಹಾಗೂ ಸಂತೋಷ್ ಪತ್ನಿ ಈಗಾಗಲೇ ಹೇಳಿಕೆಯನ್ನು ನೀಡಿದ್ದಾರೆ. ಇದು ಗಂಭೀರವಾದ ಒಂದು ಆರೋಪ. ಇವತ್ತು ಮಾಧ್ಯಮದಲ್ಲಿ ಕೂಡ ಯಥಾವತ್ತಾಗಿ ಈ ಎಲ್ಲಾ ವಿಚಾರಗಳು ಬೆಳಕಿಗೆ ಬಂದಿದೆ. ಯಾರು ಕೂಡ ಸಹಿಸಿಕೊಳ್ಳುವ ವಿಚಾರ ಇದಲ್ಲ ಎಂದು ಸಚಿವ ರಮಾನಾಥ್ ರೈ ನೋವು ಅನುಭವಿಸುವ ವಿಚಾರ ಕೂಡ ಆಗಿದೆ. ಇದು ಡೆತ್ ನೋಟ್ ಬರೆದು ಸಂತೋಷ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸಚಿವ ಈಶ್ವರಪ್ಪ ಅವರನ್ನ ಕೂಡ ಸಚಿವ ಸಂಪುಟದಿಂದ ಕೈ ಬಿಡಬೇಕು, ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಜೈಲಿಗೆ ಹಾಕಬೇಕು ಎಂದು ರಮಾನಾಥ್ ರೈ ಅವರು ಆಗ್ರಹಿಸಿದ್ದಾರೆ. ಜನರಿಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ, ಇದು ದೊಡ್ಡ ಕಮಿಷನ್ ಪಡೆಯತಕ್ಕಂಥ ಒಂದು ಸರ್ಕಾರ ಅಂತೇಳಿ. ಪ್ರಧಾನಮಂತ್ರಿಯವರಿಗೆ ಈ ಪತ್ರ ಬರೆದಾಗಲೂ ಪ್ರಧಾನಿಯವರು ಮೌನವಾಗಿದ್ದರು, ಏನದರ ಬಗ್ಗೆ ಮಾತಾಡಲಿಲ್ಲ. ನಾ ಕಾವಂಗ ನಾವು ಕಾನೇದುಂಗ ಅಂತ ಹೇಳುವಂಥ ಪ್ರಧಾನಮಂತ್ರಿ ಯಾರು ತಿಂತಾರೆ ಅವ್ರ ಬಗ್ಗೆ ಏನು ಮಾತಾಡದಿದ್ರೆ ತಪ್ಪು ಮಾಡಿದ್ದನ್ನು ಕಂಡು ಮೌನವಾಗಿರ್ತಕ್ಕಂಥದ್ದು ಅವನು ಕೂಡ ಆರೋಪಿ ಅಂತ ಹೇಳುವಂಥದ್ದನ್ನು ಹೇಳಬೇಕಾಗಿದೆ. ಇವತ್ತು ಅದು ಗಂಭೀರ ಸ್ವರೂಪವನ್ನು ಪಡೆದಿದೆ. ಒಬ್ಬ ಸಂತೋಷ್ ಅಂತೇಳಿ ಒಬ್ಬ ಗುತ್ತಿಗೆದಾರ, ಅವನ 108 ಕೆಲಸಗಳ ಬಿಲ್ ಪಡೆಯುವುದಕ್ಕಾಗಿ ಓಡಾಟ ಮಾಡಿ ಸುಸ್ತಾಗಿ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಳ್ತಾರೆ. ಇದಕ್ಕೆ ಪುಷ್ಟೀಕರಣ ಕೊಡುವ ರೀತಿಯಲ್ಲಿ ಸಂತೋಷಿನ ಹೆಂಡತಿ ಅವಳು ಕೂಡ ನನ್ನ ಪತಿ ನಿರಂತರವಾಗಿ ಬಿಲ್ಲಿಗಾಗಿ ಅಳೆದಾಡ್ತಿದ್ರು, ನನಗೆ ಸತಾಯಿಸ್ತಿದ್ದಾರೆ, ಬಿಲ್ಲು ಕೊಡ್ತಾ ಇಲ್ಲ, ನನ್ನ ಬಂಗಾರವನ್ನು ಮಾರಿ ಚಿನ್ನವನ್ನು ಮಾರಿ ಅವರು ಖರ್ಚು ಮಾಡಿ ಸಾಲ ಸೂಲವನ್ನು ಮಾಡಿ ಅವರು ಭಾಳ ತೊಂದರೆಯಲ್ಲಿದ್ದರು. ಅವರು ಕೆಲವಾರು ಅವಳ ಮಾತನ್ನು ಪುಷ್ಟೀಕರಿಸ್ತಿದ್ವಿ, ನಾನು ಆತ್ಮಹತ್ಯೆ ಮಾಡ್ತಾನೆ ಅಂತ ಹೇಳೋದು. ಡೆತ್ ನೋಟು ಬರೆದು ಆತ್ಮಹತ್ಯೆ ಮಾಡಿದರೆ ಅದು ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಅವರು ಕ್ರಿಮಿನಲ್ ಪ್ರೊಸೀಜರನ್ನು ಮಾಡಬೇಕು, ಅವರನ್ನು ಬಂಧಿಸಬೇಕು, ಅವರ ಮೇಲೆ ಕೊಲೆ ಆರೋಪವನ್ನು ಹೊರಿಸಿ ಅವರಿಗೆ ಜೈಲಿಗೆ ಆಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ಒತ್ತಾಯಿಸ್ತೀನಿ. ಪರ್ಸೆಂಟೇಜ್ ದಂಧೆ ನಡೀತಾ ಇದೆ. ಆದ್ದರಿಂದಾಗಿ ಸಂಪುಟದಿಂದ ಅವರನ್ನು ಕಿತ್ತು ಹಾಕಿ ಅವರ ವಿರುದ್ಧ ಕೊಲೆ ಮೊಕದ್ದಮೆಯನ್ನು ದಾಖಲಿಸಿ ಅವರಿಗೆ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇನೆ.